ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ. 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು, ಎಲ್ಲರ ಮನೆಯಲ್ಲೂ ಕೂಡ ಮನೆ ಮಾತಾಗಿರುವಂಥ ಅರುಣಾ ಮಸಾಲೆ. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕಿ, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಕಾಮತ್ ಟೀ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು. ಸೊ ಪ್ರತಿನಿತ್ಯವೂ ವಿಭಿನ್ನ ರೀತಿಯಾದಂಥ ಅಡುಗೆಗಳು ತಯಾರಾಗುತ್ತೆ. ಎಲ್ಲಿ? ಇದು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿಯಲ್ಲಿ. ಸೊ ಇವತ್ತು ಕೂಡ ವಿಭಿನ್ನ ರೀತಿಯಾದಂಥ ಖಾದ್ಯಗಳು, ಜಟ್ಪಟ್ ತಯಾರಾಗುವಂಥ ಖಾದ್ಯಗಳು. ಯಾಕೆ ಅಂತ ಹೇಳಿದರೆ, ಈ ಸಮ್ಮರ್ ಟೈಮಲ್ಲಿ ಸೊ ಜಟ್ಪಟ್ ಆಗದಿದ್ದರೆ ಹೆಚ್ಚು ಹೊತ್ತು ಕಿಚನಲ್ಲಿ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದರೆ, ಸೊ ಅಷ್ಟು ಸೆಕೆ ಇದೆ. ಸೊ ಹಾಗಾಗಿ ಬೇಗನೂ ಕೆಲಸ ಆಗಬೇಕು, ರುಚಿಕರವಾದಂಥ ಅಡುಗೆ ಕೂಡ ತಯಾರಾಗಬೇಕು. ಇಂಥ ಎಲ್ಲ ಅಡುಗೆಯನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದರೆ ಇವತ್ತಿನ ನಮ್ಮ ಅತಿಥಿ ದಾಕ್ಷಾಯಿಣಿಯವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಹೇಗಿದ್ದೀರಿ? ಚೆನ್ನಾಗಿದೆ. ಸೊ ಶೆಕೆ ಹೇಗಿದೆ? ಸ್ವಲ್ಪ ಕಡಿಮೆ ಕಮ್ಮಿ ಇದೆಯಾ? ಸೊ ಅಂದ್ರೆ ಸ್ವಲ್ಪ ಮಳೆ ಬಿದ್ರಿಂದ 2 ಪಾಯಿಂಟ್ ಅಷ್ಟೇ. 0.2 ಹೇಳಬೇಕು, 2 ಪಾಯಿಂಟ್ ಇಲ್ಲ, 0.2 ಅಷ್ಟೇ ಕಮ್ಮಿ ಆಗಿದೆ. ಆದ್ರೆ ಈ ಶೆಕೆಗೆ ಏನಾದ್ರೂ ಜ್ಯೂಸ್ ಇಂಥದ್ದೆಲ್ಲ ಇದ್ರಂತೂ ತುಂಬಾ ಖುಷಿ ಅನ್ಸುತ್ತೆ ಅಲ್ವಾ? ಎಸ್. ಸೊ ಆದಷ್ಟು ಮನೇಲೆ ಇರೋಣ ಅನ್ಸುತ್ತೆ. ಕಿಚನ್ಗೆ ಈಗ ಜಾಸ್ತಿ ತುಂಬಾ ಟೈಮ್ ತಗೊಳ್ಳುವಂತ ಅಡಿಗೆ ಮಾಡ್ತೀರಾ ಅಥವಾ ಕಡಿಮೆ ಟೈಮ್ ಹೋಗಿ ಹೀಗೆ ಬಂದ್ಬಿಡ್ತದೆ? ಸೊ ಇವತ್ತು ಕೂಡ ಅಂತದ್ದೇ ಅಡಿಗೆ ತಯಾರಾಗುತ್ತಾ ಹೇಗೆ? ಹೌದು ಮೇಡಮ್, ಹೌದು. ಅಂತದ್ದೇನಾ? ಅಂತದ್ದೇ. ಸೊ ಹಾಗಾದ್ರೆ ಹಾಗೋಗಿ ಹೀಗೆ ಬಂದ್ಬಿಡೋಣ, ಬನ್ನಿ ಕಿಚನ್ಗೆ. ಎಸ್ ಮೇಡಮ್. ಸೊ ಮೊದಲಿಗೆ ಚಟ್ಪಟ್ ಆಗಿರುವಂತ ಯಾವ ಅಡಿಗೆ ಹೇಳ್ಕೊಡ್ತಾ ಇದ್ದೀರಿ? ಬೀಟ್ರೂಟ್ ಹಲ್ವಾ. ಬೀಟ್ರೂಟ್ ಹಲ್ವಾ? ಟೈಮ್ ತಗೊಳಲ್ವಾ? ಇಲ್ಲ ಬೇಗ ಆಗ್ತದೆ. ಅದನ್ನ ಹೇಗ್ ಬೇಗ ಮಾಡ್ಕೊಳ್ಳೋದು ಅದನ್ನ ಹೇಳ್ಕೊಡ್ತೀರಾ ಅಷ್ಟೇ? ಸರಿ. ಸೊ ಹಾಗಾದ್ರೆ ಹೇಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು? ಮೊದಲು ಬೀಟ್ರೂಟ್ ಅನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕೊಳ್ಬೇಕಾ? ಮೊದ್ಲೇ ಅದನ್ನ ತುರಿದಿಟ್ಕೊಂಡಿದ್ದೀರಲ್ಲ, ಹಾಕೊಳ್ಬೇಕಾ? ಮಿಕ್ಸಿ ಹಾಕ್ಬೇಕು. ನೀರೇನಾದ್ರೂ ಹಾಕ್ಬೇಕಾ? ಹೌದು, ಹಾಕ್ಬೇಕು. ಸ್ವಲ್ಪ ನೀರು ಹಾಕ್ಬೇಕು. ಸೊ ಎಷ್ಟು ನೋಡ್ಕೊಳ್ಳಿ. ಸಾಕಾ? ಸಾಕು. ನೈಸ್ ಬರ್ಲಿಕ್ಕೆ ಮಾತ್ರ. ಒಳ್ಳೆ ಜ್ಯೂಸ್ ತರಾನೇ ಆಗ್ಬೇಕು. ಜ್ಯೂಸ್ ತರ. ಇದನ್ನು ಒಂದು ಬಾಣಲೆಗೆ ಹಾಕ್ಬೇಕು. ಗ್ಯಾಸ್ ಆನ್ ಮಾಡ್ಕೊಳ್ಳ ಮಾಡಿ. ಹಲ್ವಕ್ಕೆ ಯೂಶ್ವಲಿ ನಾವು ಹಾಗೆ ತುರಿದು ಮಾಡ್ಕೊಳ್ತೀವಲ್ಲ, ಇದ್ಯಾಕೆ ಗ್ರೈಂಡ್ ಮಾಡ್ಕೊಂಡು? ಗ್ರೈಂಡ್ ಅಂದ್ರೆ ಇದು ಆಗ್ಬೇಕಲ್ಲ, ಅದು ಬೆಲ್ಲದೊಟ್ಟಿಗೆ ಮತ್ತೆ ಮೈದಾದೊಟ್ಟಿಗೆ ಮಿಕ್ಸ್ ಆಗ್ಬೇಕು ಅದಕ್ಕೆ. ಓ, ಇದು ಯೂಶ್ವಲಿ ಕ್ಯಾರೆಟ್ ಹಲ್ವಾ ಟೈಪ್ ಎಲ್ಲ ಬರಲ್ಲ? ಅಲ್ಲ. ಓ, ಸ್ವಲ್ಪ ಡಿಫ್ರೆಂಟ್. ನೀರು ಹಾಕಿ ಸ್ವಲ್ಪ. ಈಗ ಬೆಲ್ಲ ಮತ್ತು ಮೈದಾವನ್ನು ಮಿಕ್ಸ್ ಮಾಡಬೇಕು. ಒಂದು ಕಪ್ಪು ಬೀಟ್ರೂಟ್ ತುರಿಗೆ 1 ಕಪ್ ಮೈದಾ, 1 ಕಪ್ ಬೀಟ್ರೂಟ್ ತುರಿಗೆ 1 ಕಪ್ನಷ್ಟು ಮೈದಾ. ಇದು ಪ್ರಮಾಣ. ಮತ್ತೆ 1 ಕಪ್ಗಿಂತ ಸ್ವಲ್ಪ ಕಡಿಮೆ ಬೆಲ್ಲ.
ಇದನ್ನ ಹೀಗೆ ಅಂದ್ರೆ ಇದು ಸ್ವಲ್ಪ ಮುದ್ದೆ ಮುದ್ದೆ ಟೈಪ್ ಬರುವಂತ ಹೌದು, ತಿರುಗಿಸ್ತಾ ಇರಬೇಕು. ಹಾ ಹಾ ಅದು ಗಟ್ಟಿ ಆಗೋವರೆಗೂ ತಿರುಗಿಸ್ತಾ ಇರ್ಬೇಕು. ಹೀಗೆ ಮುದ್ದೆ ಬರ್ಬೇಕದು ಒಳ್ಳೆ. ನಾನ್ ಅನ್ಕೊಂಡೆ ಇದು ಈ ನಾವು ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ತೀವಿ ಹಾಗೆಲ್ಲ ಆ ರೀತಿಯಾಗಿ ಬರುತ್ತೆ ಅಂತ. ಹಾ ಹಾ ಇದು ಬೆಲ್ಲ ನೀರು ಬಿಡ್ತದಲ್ಲ, ಹ್ಮ್ ಮೈದಾ ಮತ್ತು ಬೆಲ್ಲದ ನೀರು ಹ್ಮ್ 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 ಎಲ್ಲ ಮಿಕ್ಸ್ ಆಗ್ಬೇಕು ಅದಕ್ಕೆ. ಹೀಗೆ ತಿರುಗಿಸುವಾಗ ಹ್ಮ್ ಇದು ಹೀಗೆ ಪೇಸ್ಟ್ ಆಗಿ ಗಟ್ಟಿಯಾಗಿ ಬರುತ್ತೆ, ಮುದ್ದೆ ತರ ಬರುತ್ತೆ. ಹಾ ಹಾ ಅಂದ್ರೆ ಕೈ ಬಿಡದೆ ಇದನ್ನ ತಿರುಗಿಸ್ತಾ ಇರ್ಬೇಕು, ಯಾಕೆಂದ್ರೆ ಮೈದಾ ಹಾಕಿರೋದ್ರಿಂದ ಅಂಟುತ್ತೆ ಅಂತ ಹೇಳಿ. ಇದು ಬಿಸಿ ಬಿಸಿನೇ ಟೇಸ್ಟ್ ಚೆನ್ನಾಗಿರೋದಾ? ತಣ್ಣಗಾದ್ರೂ ಇಟ್ಕೊಂಡು ತಿನ್ಬೋದು, ಹ್ಮ್ ಒಂದು ವಾರ ತರ ಇಟ್ಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ಬೇಯಿಸಿರ್ತೇವೆಲ್ಲ, ಹ್ಮ್ ಹೀಗೆ ಬರಬೇಕು, ತಾನೇ ಬಿಡಬೇಕು ಹೀಗೆ. ಹ್ಮ್ ಹ್ಮ್ ತಳ ಬಿಟ್ಟಾಗೆ ಆಗ್ಬೇಕಲ್ಲ. ಹಾಂ ಹೀಗೆ ನೋಡಿ ಎದ್ಕೊಂಡು ಬರ್ತೈತೆ ತಾನೇ. ಹ್ಮ್ ಹ್ಮ್ ಗ್ಯಾಸ ಅಷ್ಟೇನಾ? ಹಾಂ ಆಯ್ತು ಆಯಿತು. ಅರೆ ವಾ, ಇದು ಬಹಳ ಬೇಗ. ಹೀಗೋಗಿ ಹೀಗೆ ಬರ್ತೀವಿ ಅಂದ್ರೆ ಈ ತರನೇ ಹೀಗೋಗಿ ಹೀಗೆ ಬಂದಾಗೇನೆ ಆಯ್ತು. So ಇದು ಪೀಸಸ್ ಎಲ್ಲ ಮುದ್ದೆ ಮಾಡಬೇಕು ಇದು ಪೀಸಸ್ pieces ತರ ಮಾಡಬೇಕು ಬರುತ್ತಾ? ಈಗ ಒಂದು ತಟ್ಟೆಗೆ ತುಪ್ಪವನ್ನು ತುಪ್ಪ ಸವರಿ ಇದನ್ನ ಹಾಕೋದಾ? ಹಾಕ್ಬೇಕು, ಹಾ. ಓಕೆ, ತಗೊಳ್ಳಿ, ಹಾಕಿ. ತಟ್ಟೆಗೆ ತುಪ್ಪವನ್ನು ಹಾಕಿ ಸವರ್ಬೇಕು ಇದಕ್ಕೆ ಹ್ಮ್ ಹೀಗೆ. ಅಂದರೆ ಅದು ಇದು ಬಿಡ್ತದೆ, ಮೇಲೆ ಎತ್ಕೊಂಡು ಬರ್ತದೆ ಪೀಸಸ್ ಮಾಡಿ. ಓ, ಇದು ಪೀಸಸ್ ಅಲ್ಲಿ ಬರೋದು. ನಾನು ಫಸ್ಟ್ ಅನ್ಕೊಂಡೆ ಹಾಗೆ ತುರಿ ಹಾಕಿ ನೀವು ಮಾಡ್ತೀರಿ. ಇಲ್ಲ ಅದು ಅಲ್ಲ, ಈಗ ಗ್ರೈಂಡ್ ಮಾಡಿ ಹಾಕುವಾಗ ಹಾಗೆ ಮುದ್ದೆ ತರ ಈ ತರ ಬರುತ್ತೆ, ಅದನ್ನೇ ಹಾಗೆ ಸ್ಪೂನ್ ಅಲ್ಲಿ ತಿನ್ನೋದು. ಅದು ಅಲ್ಲ, ಇದು ಪೀಸಸ್ ಅಲ್ಲಿ ಬರುತ್ತೆ. ಪೀಸಸ್ ಅಲ್ಲಿ ಬರುತ್ತೆ, ಬೇಕರಿಯಲ್ಲಿ ಇರ್ತದಲ್ಲ ಅದೇ ತರ. ಓ, ಈ ಬಾಳೆಹಣ್ಣಿನ ಹಲ್ವಾ ಆ ತರ ಎಲ್ಲ ಬರುತ್ತಲ್ಲ, ಹಾಗೆ. ಆ ರೀತಿಯಾಗಿ. ಎಸ್, ಹಾಕೊಳ್ಳೋಣ. ಇದು ತಗೊಳ್ಳಿ. ದ್ರಾಕ್ಷಿಯನ್ನು ಅಂಟಿಸ್ಬೇಕು ಇದಕ್ಕೆ. ಬಾದಾಮಿ ಪೀಸ್, ಗೋಡಂಬಿ ಪೀಸ್, ಸ್ವಲ್ಪ ತಣ್ಣಗಾದ್ಮೇಲೆ ಪೀಸಸ್ ಕಟ್ ಮಾಡ್ಬೇಕು ಮೇಡಮ್. ಇದು ಓ, ಈಗ ಇದು ರೆಡಿ. ಓಕೆ, ತಗೊಳ್ಳಿ ಮೇಡಮ್, ಈಗ ಟೇಸ್ಟ್ ಮಾಡಿ. ಸೊ ಟೇಸ್ಟ್ ನೋಡ್ತೀನಿ. ಹಲ್ವಾ ಸ್ವಲ್ಪ ಲೇಟ್ ಆಗಿ ತಣ್ಣಗಾಗಬೇಕು. ಸೊ ಆ್ಯಂಡ್ ಪೀಸಸ್ ಕೂಡ ಮಾಡ್ಕೊಂಡು ಆರಾಮ್ಸೆ ಆಮೇಲೆ ಒಟ್ಟಿಗೆ ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಯೂಶ್ವಲಿ ಕ್ಯಾರೆಟ್ ಹಲ್ವಾ ರೀತಿಯಲ್ಲೇ ಬೀಟ್ರೂಟ್ ಹಲ್ವಾವನ್ನು ಮಾಡ್ತೀವಿ, ಬಟ್ ಇದು ಡಿಫ್ರೆಂಟ್ ಆಗಿದೆ. ಸೊ ಹಾಗೆಯೇ ಪೀಸಸಲ್ಲಿ ಇದನ್ನು ಕಟ್ ಮಾಡ್ಕೊಂಡು ತಿನ್ಬೋದು. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಬೀಟ್ರೂಟ್ ಹಲ್ವಾ ತಯಾರಿಸೋ ವಿಧಾನ: ಮೊದಲು 1 ಕಪ್ ಬೀಟ್ರೂಟನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ನೀರು, 1 ಕಪ್ ಮೈದಾ ಹಿಟ್ಟು, 3/4 ಕಪ್ನಷ್ಟು ಬೆಲ್ಲ ಹಾಕಿ ಕಲಸುತ್ತಾ ಬೇಯಿಸಿ. ತಳ ಬಿಡುವವರೆಗೂ ಬೇಯಿಸಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿಯಿಂದ ಅಲಂಕರಿಸಿ. ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ಸವಿಯಾದ ಬೀಟ್ರೂಟ್ ಹಲ್ವಾ ರೆಡಿ. ಬೀಟ್ರೂಟ್ ಹಲ್ವಾ ಏನೋ ರೆಡಿಯಾಗಿದೆ, ತಣ್ಣಗಾಗಬೇಕು. ಸೊ ನೆಕ್ಸ್ಟ್ ರೆಸಿಪಿ ಕೂಡ ಅವರು ತಯಾರಿ ಮಾಡ್ಕೊಳ್ಬೇಕು. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು. ಹಾಗೆಯೇ ಪೋಸ್ಟ್ಮ್ಯಾನ್, ತೂರ್ ದಾಲ್, ಹಾನ್ಬಾಲ್ ಚಿಕ್ಕಿ, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ, ಚಿತ್ರಕೂಟ, ಶಿಶು ಪೋಷಕ, ನ್ಯಾಚುರಲ್ ಫುಡ್, ಹಾಗೆಯೇ ಲಲಿತಾ ಜ್ಯುವೆಲರ್ಸ್, PVS ಮಂಗಳೂರು. ಸೊ ಒಂದಂತೂ ಹೆಲ್ದಿಯಾಗೂ ಇರುತ್ತೆ ಬೀಟ್ರೂಟ್. ಸೊ ಬೀಟ್ರೂಟ್ ಯೂಶ್ವಲಿ ಹಾಗೇ ತಿನ್ನೋದಕ್ಕೆ ಮಕ್ಕಳಂತೂ ಕೇಳಲ್ಲ.
ಸೊ ಅದು ಸ್ವಲ್ಪ ಸ್ವೀಟಿಶ್ ಇರುತ್ತೆ. ಆ ತರಕಾರಿಯಲ್ಲಿ ನಾವೇನಾದರೂ ಪದಾರ್ಥದಲ್ಲಿ ಮಾಡಿದ್ರೆ ಅದಕ್ಕೆ ಇಷ್ಟ ಅನಿಸಲ್ಲ. ಅದನ್ನು ಒಳ್ಳೆ ರೀತಿಯಲ್ಲಿ ಒಂದು ಸ್ವೀಟ್ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಈಗ ಯಾವ ರೆಸಿಪಿ ಬನ್ನಿ ಅವ್ರನ್ನೇ ಕೇಳೋಣ. ಎಸ್ ಮೇಡಮ್, ಈಗ ಸ್ವೀಟಾ ಖಾರನ? ಖಾರ. ಖಾರ. ಹಾ. ಸ್ವೀಟ್ ಆದ್ಮೇಲೆ ಖಾರ ಖಾರ ಬೇಕು. ಬೇಕು. ಕರೆಕ್ಟ್. ಸೊ ಇದು ಈಗ ಏನ್ ಡಿಶ್ ಹೇಳ್ಕೊಡ್ತಾ ಇದ್ದೀರಿ? ಅಂದ್ರೆ ಈಗ ಹಾಗೆ ತಿಂದಂದ್ರೆ ಸಬ್ಬಸಿಗೆ ಸೊಪ್ಪು ಮತ್ತೆ ಈರುಳ್ಳಿ ಎಲ್ಲ ತೆಗೆದು ತಿಂತಾರಲ್ಲ, ಅದಕ್ಕೆ ಅಕ್ಕಿ ರೊಟ್ಟಿಯಲ್ಲಿ ಅಕ್ಕಿ ಹಿಟ್ಟಲ್ಲಿ ಇದು ಸಬ್ಬಸಿಗೆ ಸೊಪ್ಪು, ಕ್ಯಾರೆಟ್ ಮತ್ತೆ ಈರುಳ್ಳಿ ಎಲ್ಲವನ್ನು ಹಾಕಿ ರೊಟ್ಟಿ ಮಾಡೋದು. ರೊಟ್ಟಿ. ಹಾ. ಸೊ ಆಗ್ಲೇ ಮಧ್ಯದಲ್ಲಿ ಹೇಳಿದ್ರಿ, ಗೊತ್ತಾಯ್ತು ನಂಗೆ ರೊಟ್ಟಿ ಅಂತ. ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹೇಗೆ? ಅಂಡ್ ಸಬ್ಬಸಿಗೆ ಸೊಪ್ಪಿದ್ರಂತೂ ತುಂಬಾ ಒಳ್ಳೆ ಅರೋಮಾ, ಪರಿಮಳ ಬರ್ತದೆ ಮತ್ತೆ ಒಳ್ಳೆ ಟೇಸ್ಟ್ ಸಹ ಸಿಗ್ತದೆ. ಈಗ ಫಸ್ಟ್ಗೆ ಸ್ವಲ್ಪ ನೀರು ಬಿಸಿ ಮಾಡುವ. ನೀರು ಬಿಸಿ ಅಕ್ಕಿ ಹಿಟ್ಟಿಗೆ ಸೊ ನೋಡ್ಕೊಳ್ಳಿ, ಸ್ವಲ್ಪ ಸಾಕಾ? ಸಾಕು ಸಾಕು ಸಾಕು. ಸೊ ನೀರು ಬಿಸಿ ಆದ್ಮೇಲೆ ಕೆಲಸ. ಹೌದು, ನೀರು ಬಿಸಿ ಅಕ್ಕಿ ಹಿಟ್ಟಿಗೆ ಬೌಲ್ಗೆ ಅಕ್ಕಿ ಹಿಟ್ಟು ಹಾಕೊಳ್ಳುವ. ಫಸ್ಟಿಗೆ ಒಂದು ಬೌಲ್ ಅಕ್ಕಿ ಹಿಟ್ಟು, 1 ಕಪ್ನಷ್ಟು. ಒಂದು 2 ಸ್ಪೂನ್ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಲಿಕ್ಕೆ. ಇದು ಅಕ್ಕಿ ರೊಟ್ಟಿಗೆ ಗೋಧಿನೂ ಹಾಕೊಳ್ತಾರೆ? ಹೌದು, ಸ್ವಲ್ಪ ಹಾಕಬೇಕು, ಟೇಸ್ಟ್ ಕೊಡ್ತದೆ. ಯೂಶಲಿ ಕೆಲವರು ಅಕ್ಕಿ ರೊಟ್ಟಿಯನ್ನ ಅನ್ನ ಇದ್ರು ಕೂಡ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಮಾಡ್ತಾರೆ. ಹೌದು, ಮಾಡ್ತಾರೆ. ಬಟ್ ಅಕ್ಕಿ ರೊಟ್ಟಿಗೆ ಗೋಧಿನೂ ಅದ್ರಲ್ಲಿ ಮಿಕ್ಸ್ ಆಗಿದೆ ಗೊತ್ತಾಗಲ್ಲ. ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಇನ್ನು ಈರುಳ್ಳಿ ಹಾಕ್ಬೇಕು ಇದಕ್ಕೆ. ಬಿಸಿಯಾಗಿದ್ದು ಸಾಕಾ? ಸಾಕು ಸಾಕು. ಹಾಕಿ ಹಾಕಿ ಇದಕ್ಕೆ ಹಾಕ್ಬೇಕಾ? ಹಾಕಿ ನೋಡ್ಕೊಳ್ಳಿ. ಹಾಕಿ ಹಾಕಿ ಎಲ್ಲವನ್ನು ಎಲ್ಲ ಹಾಕ್ಲಾ? ಹಾಕಿಬಿಡಿ. ಇದನ್ನು ಹೀಗೆ ಮಿಕ್ಸ್ ಮಾಡಬೇಕು ಬಿಸಿ ನೀರು. ಸಬ್ಬಸಿಗೆ ಸೊಪ್ಪು ಹಾಕಬೇಕು. ಸ್ವಲ್ಪ ಕ್ಯಾರೆಟ್ ತುರಿ, ಕಾಯಿ ಮೆಣಸು ಪೇಸ್ಟು ರುಚಿಗೆ. ಅದ್ರಲ್ಲೇ ಎಲ್ಲ ಖಾರ ಇರುತ್ತೆ. ಸೊ ಹಸಿ ಮೆಣಸನ್ನ ಹೆಚ್ಕೊಳ್ಳೋದಲ್ಲ, ಪೇಸ್ಟ್ ಮಾಡಬೇಕು. ಉಪ್ಪು, ಅರಿಶಿನ ಹುಡಿ, ಅರಿಶಿನ ಪುಡಿ. ಸೊ ಎಲ್ಲ ಕಲರ್ನು ಕೊಡುತ್ತೆ ಹಾಗಾದ್ರೆ. ಸ್ವಲ್ಪ ಕಾಯಿ ತುರಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಈಗ ನೋಡ್ತಾ ಇದ್ರೆ ತ್ರಿವರ್ಣ ಅದರಲ್ಲಿ ಕಾಣ್ತಾ ಇದೆ. ಕೇಸರಿ, ಬಿಳಿ, ಹಸಿರು. ನೀರು ಹಾಕಿ, ತಣ್ಣೀರಲ್ಲ? ತಣ್ಣೀರು ಹಾಕಿ ಸಾಕು ಸಾಕು. ಮತ್ತೆ ನೋಡಿ ಹಾಕೊಳ್ಳೋದು. ಸೊ ಆಮೇಲೆ ಚೆನ್ನಾಗಿ ನಾದ್ಕೊಳ್ಬೇಕಾ? ಇನ್ನೊಂದು ಸ್ವಲ್ಪ ನೀರು ಹಾಕಿ. ಸೊ ಇದಕ್ಕೆ ಚಟ್ನಿ ಏನು ಅವಶ್ಯಕತೆನೇ ಬರೋದಿಲ್ಲ? ಹಾಕೋಬಹುದು ಚಟ್ನಿ. ಬಟ್ ಅದರಲ್ಲೇ ಖಾರ ಇದೆ, ಎಲ್ಲ ಇದೆ. ಆದ್ರೆ ಒಂದು ಕಾಯಿ ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೌದು. ಸೊ ಇದನ್ನ ಡೈರೆಕ್ಟ್ ಇದು ಕಾವಲಿಗೆ ತಟ್ಕೊಳ್ಳೋದ, ಆಮೇಲೆ ರೆಡಿ ಮಾಡ್ಕೊಂಡು ಕೈಯಲ್ಲಿ ತಟ್ಬೋದು. ಬೇಡ, ಎಣ್ಣೆ ಕವರಲ್ಲಿ ತಟ್ತಾರೆ ಕೆಲವರೆಲ್ಲ. ನಾವು ಸಣ್ಣ ಸಣ್ಣದಲ್ಲ, ಹಾಗಾಗಿ ಕೈಯಲ್ಲೇ ತಟ್ಕೊಂಡು ಕಾವಲಿ ಇಟ್ಕೊಂಡ್ಬಿಡ್ಲಾ ಹಾಗಾದ್ರೆ? ಇಡಿ ಇಡಿ. ನಾವು ಕೈಯಲ್ಲೇ ತಟ್ಟಿ ಹಾಕುವ. ಇದಕ್ಕೆ ಎಣ್ಣೆ ಏನಾದರೂ ಹಾಕ್ಬೇಕು ಮೇಡಮ್. ಸೊ ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸೊ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನು ಬೇಕಂತ ಇಲ್ಲ, ಆವಾಗಲೇ ಕಲ್ಸ್ಕೊಂಡು ಆವಾಗಲೇ ಮಾಡ್ಕೊಳ್ಳಿ. ಹಿಂದಿನ ದಿನವೇ ನೆನೆಸಿಡ್ಬೇಕಂತ ಏನಿಲ್ಲ. ಸೊ ಹಿಂದಿನ ದಿನ ಏನಾದರೂ ತಯಾರಿ ಮಾಡ್ಕೊಳಕ್ ಮರ್ತು ಹೋಗಿದೆ ಅಂದ್ರೆ ಇದು ಬೆಸ್ಟ್ ಅಲ್ವಾ? ಹೌದು. ಹಾಕೊಳ್ಳಿ, ಬಿಸಿಯಾಗಿದೆ. ಎಣ್ಣೆ ಹಾಕಿ ಮೇಲೆ. ಸೊ ಅದರಲ್ಲೇ ಎಣ್ಣೆ ಇದೆ, ಅದನ್ನೇ ಸ್ವಲ್ಪ ತಿರುಗಿಸ್ಲಾ? ತಿರುಗಿಸಿ.
ಇದು ಕಲ್ಸ್ಕೊಂಡು ಸ್ವಲ್ಪ ಹೊತ್ತು ಇಡ್ಬೇಕಾಗತ್ತಾ ಹೇಗೆ? ಏನಿಲ್ಲ ರೀ, ಏನಿಲ್ಲ, ನೆನಿಬೇಕು ಕೂಡ್ಲೇ ಅಂತೇನಿಲ್ಲ. ಕಲಿಸಿ ಮಾಡ್ಬೋದು. ಯಾಕೆಂದ್ರೆ ಕೆಲವೊಂದು ನಾವು ನಾದಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಅದಕ್ಕೆ ರೆಸ್ಟ್, ಸೊ ಒಂದು 5-10 ನಿಮಿಷ ಆದ್ರೂ ಅದು ನೆನಿಬೇಕು. ಹೌದು, ಇದು ನೆನಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ಇಲ್ಲ. ಏನಿಲ್ಲ, ಹಾಗೇನಿಲ್ಲ. ಆದ್ರೆ ಇದು ಗೋಧಿ ಹಿಟ್ಟು ಹಾಕಿದ್ದಕ್ಕೆ ಮಿಕ್ಸ್ ಮಾಡಿದ್ದು, ಅದು ಒಂಚೂರು ಇದು ಬರ್ಲಿಕ್ಕೆ, ಟೇಸ್ಟ್ ಕೊಡ್ಲಿಕ್ಕೆ. ಟೇಸ್ಟು ಬರುತ್ತೆ, ಅಂಟುನು ಅಂಟು ಬರುತ್ತೆ. ಬರುತ್ತೆ. ಓಕೆ ಓಕೆ. ಸೊ ಕರೆಕ್ಟಾಗಿ ಕಾದಿದೆ ಅನ್ಸುತ್ತೆ, ತಗೊಳ್ತೀನಿ. ನೀರನ್ನ ಕೈಗೆ ಹಾಕ್ಕೊಂಡು ಸ್ವಲ್ಪ ತಟ್ಟಬೇಕಂದ್ರೆ ಒಳ್ಳೇದಾಗ ಸ್ವಲ್ಪ ಎಣ್ಣೆ ಹಾಕಿ. ಸ್ವಲ್ಪ ಎಣ್ಣೆ. ತೆಗೆದಲ್ಲ ಮೇಡಮ್? ಹಾ, ತೆಗೆಯೋದು. ತಗೊಳ್ಳಿ. ಅಕ್ಕಿ ರೊಟ್ಟಿ ರೆಡಿ ಆಯಿತು, ಟೇಸ್ಟ್ ಮಾಡಿ ಮೇಡಮ್. ಎಸ್, ಥ್ಯಾಂಕ್ ಯು ಸೊ ಮಚ್. ಸೊ ಬಿಸಿ ಬಿಸಿ ಆದಂಥ ಅಕ್ಕಿ ರೊಟ್ಟಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ಕಾಯಿ ಚಟ್ನಿ ಕೂಡ ತಗೊಳ್ಬಹುದು ಅಂತ ಹೇಳಿದ್ದಾರೆ. ಸೊ ನೋಡೋಣ, ಖಾಲಿ ಹಾಗೆ ಟೇಸ್ಟ್ ಆಗಿರುತ್ತೆ. ಆದರೆ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಅಕ್ಕಿ ರೊಟ್ಟಿ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು 1 ಕಪ್ ಅಕ್ಕಿ ಹಿಟ್ಟು ಹಾಗೂ 2ರಿಂದ 3 ಚಮಚದಷ್ಟು ಗೋಧಿ ಹಿಟ್ಟಿಗೆ ಹಾಕಿ ಕಲಸಿ. ಹೆಚ್ಚಿದ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕ್ಯಾರೆಟ್ ತುರಿ, ಹಸಿಮೆಣಸು ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ನಾದಿಕೊಳ್ಳಿ. ಬಳಿಕ ರೊಟ್ಟಿ ತಟ್ಟಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ತಯಾರು. ಎಸ್ ಮೇಡಮ್, ಈಗ ಟೇಸ್ಟಿಂಗ್ ಟೈಮ್. ಸೊ ಫಸ್ಟ್ ಯಾವುದು ಟೇಸ್ಟ್ ನೋಡ? ಸ್ವೀಟ್ ಟೇಸ್ಟ್ ಮಾಡುವ ಮೇಡಮ್. ತಗೊಳ್ಳಿ. ಸೊ ಸ್ವೀಟ್ ನೋಟಲ್ಲೇ ಸ್ಟಾರ್ಟ್ ಮಾಡಿದ್ವಿ, ಸ್ವೀಟ್ ನೋಟಲ್ಲೇ ಮುಗಿಸ್ಕೊಳ್ಳೋಣ. ಸೊ ತುಂಬಾ ಸಾಫ್ಟ್ ಆಗಿದೆ ಅಲ್ಲ? ಇನ್ನು ಬಹುಶಃ ತಣ್ಣಗಾದ್ರೆ ಗಟ್ಟಿ ಬರ್ಬೋದು, ಇನ್ನು ಸಹ. ಬಟ್ ತುಂಬಾ ಸಾಫ್ಟ್ ಇದೆ, ತುಂಬಾ ಸಾಫ್ಟ್ ಬರುತ್ತೆ. ಇನ್ನು ಸ್ವಲ್ಪ ಗಟ್ಟಿ ಬರಬೇಕು ಅಂದ್ರೆ ಏನಾದ್ರೂ ನಾವು ಮೈದಾ ಜಾಸ್ತಿ ಹಾಕೊಳ್ಬಹುದಾ? ಮೈದಾ ಜಾಸ್ತಿ ಹಾಕೊಳ್ಬಾರ್ದು, ಇಷ್ಟೇ ಪ್ರಮಾಣ ಅಷ್ಟೇ. ಅದಕ್ಕೆ ತಣ್ಣಗಾದ್ಮೇಲೆ ಗಟ್ಟಿ ಬರ್ತದೆ ಮೇಡಮ್. ಸೊ ಇನ್ನು ಕೂಡ ತಣ್ಣಗಾದ್ರೆ ಕರೆಕ್ಟ್ ಗಟ್ಟಿ ಬರುತ್ತೆ. ಸೊ ಅಕ್ಕಿ ರೊಟ್ಟಿ ತಗೊಳ್ಳಿ. ಸಬ್ಬಸಿಗೆ ಸೊಪ್ಪಿದು ಅರೋಮಾ, ಟೇಸ್ಟ್ ಎಲ್ಲವೂ ಕೂಡ ಸಿಗುತ್ತೆ. ನೀವು ಆ ಸಬ್ಬಸಿಗೆ ಸೊಪ್ಪು ನೀವು ಹಾಗೆ ಇದು ಸ್ಮೆಲ್ ಅರೋಮಾ ನೋಡ್ತಾ ಇದ್ರು ಅದೇ ಪರಿಮಳ ನೀವು ಯಾವುದೇ ಡಿಶ್ಗೆ ಹಾಕಿ ಅದರ ಒಂದು ಪರಿಮಳ ಗುಣ ಬಿಟ್ಕೊಡಲ್ಲ. ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ. ಅಂಡ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಕಾಯಿ ಚಟ್ನಿ ಜೊತೆಗೂ ತಿನ್ಬಹುದು. ಕಾಯಿ ಚಟ್ನಿ, ಟೊಮೆಟೊ ಇಲ್ಲ ಆದ್ರೆ ಬೇಕು ಅಂತಿದ್ರೆ ಇನ್ನೂ 3-4 ರೊಟ್ಟಿ ಜಾಸ್ತಿ ಹೋಗುತ್ತೆ ಅಲ್ವಾ? ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಎಸ್ ಮೇಡಮ್, ಸೂಪರ್ಬ್ ಆಗಿರುವಂತ ರೆಸಿಪೀಸ್ ಹೇಳ್ಕೊಟ್ರಿ. ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೇನೆ ಸನ್ ಪ್ರೀಮಿಯಂ ಅವರ ಹೋಲ್ ವೀಟ್ ಚಕ್ಕಿ ಆಟ. ಸೊ ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿರುವಂತ ಚಪಾತಿ ಪೂರಿ ಆಗುತ್ತೆ. ನೀವು ಚಪಾತಿ ಮಾಡಿದ್ರೆ ಹಾಗೆ 2-3 ಬೆರಳಲ್ಲೇ ಕಿತ್ತು ತಿನ್ಬಹುದು, ಅಷ್ಟು ಸಾಫ್ಟ್ ಆಗುವಂತ ಚಪಾತಿ ಆಗುತ್ತೆ. ಸೊ ಟ್ರೈ ಮಾಡಿ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೊಮ್ಮೆ ಮಗದೊಮ್ಮೆ ಬರ್ತಾ ಇರಿ, ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಡಿ. ಧನ್ಯವಾದಗಳು. ಇವತ್ತಿನ ಈ ಸಂಚಿಕೆಯಲ್ಲಿ ಸುಲಭವಾಗಿ ರುಚಿಕರವಾದಂಥ ಅಡುಗೆ ಹೇಗೆ ಮಾಡೋದು ಹೇಳ್ಕೊಟ್ರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್,
ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.